ಮಂಗಳೂರು ಮೂಲದ ಜಯಶ್ರೀ ಉಳ್ಳಾಲ್ ಅವರು ಶ್ರೀಮಂತ ಮಹಿಳಾ ಉದ್ಯಮಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಬರೋಬ್ಬರಿ 50,170 ಕೋಟಿ ರೂಪಾಯಿಗಳ ಆಗರ್ಭ ಶ್ರೀಮಂತ ಉದ್ಯಮಿ ಇವರು. ಜಯಶ್ರೀ ಉಳ್ಳಾಲ್ ಅವರು ಲಂಡನ್ನಲ್ಲಿ ಜನಿಸಿದ್ದು ಅಮೆರಿಕದ ಪೌರತ್ವ ಹೊಂದಿದ್ದಾರೆ. ಇವರ ತಂದೆ ತಾಯಿ ಮೂಲತಃ ಭಾರತದವರಾಗಿದ್ದಾರೆ. ಮಂಗಳೂರಿನ ಜಿಎಸ್ಬಿ ಸ್ಮಾರ್ಟ್ ಚಿತ್ರಾಪುರ ಸಾರಸ್ವತ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ತಂತ್ರಜ್ಞಾನ ಕ್ಷೇತ್ರದ ದಿಗ್ಗಜೆ ಜಯಶ್ರೀ ಉಳ್ಳಾಲ್ ಭಾರತೀಯ ಮೂಲದ ಅತ್ಯಂತ ಗೌರವಾನ್ವಿತ ಜಾಗತಿಕ ಉದ್ಯಮ ನಾಯಕರಲ್ಲಿ ಒಬ್ಬರಾಗಿ ಹುರುನ್ ರಿಸರ್ಚ್ ಇಂಡಿಯಾ ಬಿಡುಗಡೆ ಮಾಡಿರುವ ಶ್ರೀಮಂತರ ಪಟ್ಟಿ 2025ರಲ್ಲಿ ಗುರುತಿಸಿಕೊಂಡಿದ್ದಾರೆ. ಅಮೆರಿಕ ಮೂಲದ ಕಂಪ್ಯೂಟರ್ ನೆಟ್ವರ್ಕಿಂಗ್ ದೈತ್ಯ ಅರಿಸ್ಟಾ ನೆಟ್ವರ್ಕ್ಸ್ನ ಅಧ್ಯಕ್ಷೆ ಮತ್ತು ಸಿಇಒ ಆಗಿ 2008ರಿಂದ ಕಾರ್ಯನಿರ್ವಹಿಸ್ತಾ ಇರುವ ಜಯಶ್ರೀ ದೇಶದ ಅಗ್ರ 10 ಸ್ವಯಂ ನಿರ್ಮಿತ ಶ್ರೀಮಂತ ಮಹಿಳೆಯರ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರುವ ಮೂಲಕ ಅಪರೂಪದ ಸಾಧನೆ ಮಾಡಿದ್ದಾರೆ. ಅವರ ನಾಯಕತ್ವದಲ್ಲಿ ಅರಿಸ್ಟಾ ಕಂಪನಿ ಕಳೆದ ವರ್ಷ $7 ಬಿಲಿಯನ್ ಆದಾಯ ಗಳಿಸಿದ್ದು ಹಿಂದಿನ ವರ್ಷಕ್ಕಿಂತ ಶೇಕಡ 20ರಷ್ಟು ಬೆಳವಣಿಗೆ ದಾಖಲಿಸಿದೆ.